ಶಾಸ್ತ್ರದ ಪ್ರಮಾಣ ಇರಬೇಕು. ಕಾರ್ಯಕಾರ್ಯ ವ್ಯವಸ್ಥಿತವು, ಕಾರ್ಯವಾಗಲಿ ಅಕಾರ್ಯವಾಗಲಿ ವ್ಯವಸ್ಥೆಯಿಂದ ನಡೆಯಬೇಕಾಗಿದ್ದರೆ ಶಾಸ್ತ್ರ ಏನು ಹೇಳುತ್ತೆ ಅದನ್ನ ಯಾಕಪ್ಪ ಅಂದ್ರೆ ಶಾಸ್ತ್ರಗಳಿಂದ ನಾವು ಮಾಡಿದ್ದ. ದಾರ್ಶನಿಕ ಸಾಹಿತ್ಯ ಅಂತ ಮೊದಲಿಂದ ಹೇಳ್ತಾ ಇದ್ದೆ. ವೈದಿಕ ಸಾಹಿತ್ಯ ಎಲ್ಲ ಬರೆದಿದ್ದಲ್ಲ, ಪಂಚೇಂದ್ರಿಯಗಳಿಂದ ಅನುಭವಿಸಿದ್ದಲ್ಲ, ಕಣ್ಣಿಂದ ನೋಡಿ ಕಿವಿಯಿಂದ ಕೇಳಿ ಕೈನಿಂದ ಬರೆದು ಅಲ್ಲ ಅಲ್ಲ ಅಲ್ಲ. ಅವು ದಾರ್ಶನಿಕ ದರ್ಶನ ಮಾಡಿದ ಸಾಹಿತ್ಯ. ಸಾವಿರಾರು ವರ್ಷಗಳ ಬರವಣಿಗೆನೇ ಇರಲಿಲ್ಲ ಅದಕ್ಕೆ. ಆದ್ದರಿಂದ ಅತಿಮಾನುಷವಾದ, ಅಮಾನುಷವಾದ, ಅಮರ್ತ್ಯವಾದ, ಅಮೃತವಾದ ಆ ಶಾಸ್ತ್ರವನ್ನ ನೀವು ಬದಲಾಯಿಸುವಂತಿಲ್ಲ. ಸಾಧ್ಯ ಆದರೆ ನೀವು ಆ ಶಾಸ್ತ್ರನ ಅರ್ಥ ಮಾಡ್ಕೊಳಕ್ ನೋಡ್ಬೇಕು. ರುದ್ರ ಉದಾಹರಣೆಗೆ, ನಮಸ್ತೆ ರುದ್ರಮನ್ಯವೂತೋ ದೈಶವೇ ನಮಃ ಅಂತ ಆರಂಭ ಆಗ್ತದೆ ರುದ್ರ. 1000 ಜನ ಮಂತ್ರ ಹೇಳ್ತಿರೋದನ್ನ, ಅದ್ರ ಅರ್ಥ ಗೊತ್ತಾ ನಿಮ್ಗೆ? ನಮಸ್ತೆ ರುದ್ರಮನ್ಯವ ಉತೋತ ಈಶವೇ ನಮಃ, ನಮಸ್ತೆ ಅಸ್ತು ಧನ್ವನೇ ಬಾಹುಭ್ಯಾಂ ಉತತೆ ನಮಃ. ಶುರುವಾಯ್ತು ರುದ್ರ. ಮೊದಲನೇ ವಾಕ್ಯದ ಮೊಟ್ಟ ಮೊದಲನೇ ಮಂತ್ರ. ಏನ್ ಹೇಳ್ತಾ ಇದ್ದಾನೆ ಆ ಋಷಿ? ಎಲೆ ರುದ್ರ, ನಿನ್ನ ಕೋಪಕ್ಕೆ ನಮಸ್ಕಾರ. ನಮಸ್ತೆ ರುದ್ರಮನ್ಯವ, ಉತೋ ಅಂದ್ರೆ ಮತ್ತು ಅಂತ. ನಮಸ್ತೆ ರುದ್ರಮನ್ಯವ ಉತೋತ್ತ ಈಶವೇ, ನಿನ್ನ ಬಾಣಕ್ಕೆ ನಮಸ್ಕಾರ. ನಿಮಗೆ ಅದು ಅರ್ಥ ಆಗಲ್ಲ, ರುದ್ರ ಗೊತ್ತಾಗಲ್ಲ, ಏನೋ ಶಬ್ದ ಕೇಳಿದಾಗಿರುತ್ತೆ ಅಷ್ಟೇ ನಿಮ್ಗೆ. ಇಷ್ಟಕ್ಕೂ ಅರ್ಥ ಅಲ್ಲಿಗೆ ನಿಲ್ಲಲ್ಲ ಅದು. ನಮಸ್ತೆ ರುದ್ರಮನ್ಯವ, ರುದ್ರನ ಸಿಟ್ಟಿಗೆ ನಮಸ್ಕಾರ. ರುದ್ರನ ಸಿಟ್ಟಿ ಯಾಕೆ ಬಂತು? ರುದ್ರನ ಸಿಟ್ಟಿಗೆ ನೀವು ನಮಸ್ಕಾರ ಮಾಡುತ್ತಿದ್ದೀರಿ ಅಂದ್ರೆ ರುದ್ರ ಯಾಕೆ ಸಿಟ್ಟು ಮಾಡಿಕೊಂಡ, ಹಾಗೆ ರುದ್ರ ಸಿಟ್ಟು ಮಾಡಿಕೊಳ್ಳದಂತೆ ನಾನು ಬದುಕಬೇಕು ಅನ್ನತಕ್ಕಂಥದ್ದು ತಾತ್ಪರ್ಯ. ಸುಮ್ಮನೆ ರುದ್ರವನ್ನು ಹೇಳುವುದಲ್ಲ. ಲಲಿತಾ ಸಹಸ್ರನಾಮ ಶುರು ಮಾಡ್ತೀರಿ, ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಹೇಳ್ತೀರಿ. ಅದರ ಅರ್ಥ ಗೊತ್ತಾಗಬೇಕಲ್ರಿ. ಆ ಶಾಸ್ತ್ರದಲ್ಲಿ ಏನನ್ನು ಹೇಳಿದ್ದಾರೆ ಅಂತ ನಾನು ತಿಳ್ಕೋಬೇಕು. ಸುಮ್ಮನೆ ಲಲಿತಾ ಸಹಸ್ರನಾಮ ಓದೋದಲ್ಲ. ಇಡೀ ತ್ರಿಮೂರ್ತಿಗಳನ್ನ ಮೊದಲನೇ ಸ್ಥಾನದಲ್ಲಿ ಹೇಳ್ತಾರೆ, ನೀವು ಅಧ್ಯಯನ ಮಾಡಬೇಕು. ಶ್ರೀಮಾತಾ, ಮಾತೃ, ಸೃಷ್ಟಿ, ಬ್ರಹ್ಮ, ಶ್ರೀ ಮಹಾರಾಜ್ಞಿ, ಪಾಲನೆ ವಿಷ್ಣು, ಶ್ರೀಮತ್ ಸಿಂಹಾಸನೇಶ್ವರಿ, ಸಿಂಹದ ಆಸನದಲ್ಲಿ ಕುಳಿತಿದ್ದೀಯೇ, ಸಿಂಹ ಲಯಕಾರಕ. ನೀವು ಹಾಯ ಲಲಿತಾ ಸಹಸ್ರನಾಮವನ್ನು ಅರ್ಥ, ಪ್ರತಿಯೊಂದು ಸಾಲಗೂ ಪ್ರತಿಯೊಂದು ಹೆಸರಿಗೂ ಒಂದು ಅರ್ಥ ಇದೆ. ನೀವು ಆ ರೀತಿ ಲಲಿತಾ ಸಹಸ್ರನಾಮವನ್ನು ಅರ್ಥ ಮಾಡಿಕೊಳ್ಳದೆ ಓದಿರಿ ಪ್ರಯೋಜನ ಇಲ್ಲ. ಆದ್ದರಿಂದ ಕೃಷ್ಣ ಬಹಳ ಸ್ಪಷ್ಟವಾಗಿ 16ನೇ ಅಧ್ಯಾಯದ ಕೊನೆಯಲ್ಲಿ ಘೋಷಣೆ ಮಾಡಿಬಿಟ್ಟ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ನೀವು ಓದ್ತಾ ಇದ್ದೀರಿ, ನೀವು ಮಾಡ್ತಾ ಇದ್ದೀರಿ, ಅನುಸರಿಸ್ತಾ ಇದ್ದೀರಿ ಅಂದ್ರೆ ಆ ಶಾಸ್ತ್ರ ಹೇಗೆ ಹೇಳಿಯೋ ಹಾಗೆ ಮಾಡ್ಬೇಕು. ಜ್ಞಾತ್ವ ತಿಳುಕೋ ಅಂತ ಹೇಳಿದ. ಜ್ಞಾತ್ವ ಶಾಸ್ತ್ರ ವಿಧಾನೋಕ್ತಂ 16ನೇ ಅಧ್ಯಾಯದ ಕೊನೆಯ ಶ್ಲೋಕ. ವಿಧಾನ ಅಂದ್ರೆ ವಿಧಿಗೆ ಅನುಗುಣವಾಗಿ ಕಾನೂನುಬದ್ಧವಾಗಿ ಶಾಸ್ತ್ರ ಹೇಳಿದ ರೀತಿಯಲ್ಲಿ ನಾವು ಏನೇ ಮಾಡಿದ್ರು, ಯಾವುದೇ ಕಾರ್ಯ ಮಾಡಿದ್ರು ಅದಕ್ಕೆ ಶಾಸ್ತ್ರದ ಬೆಂಬಲ ಇರಬೇಕು. ಮನಸ್ಸೋ ಇಚ್ಛೆ ಮಾಡೋ ಹಾಗಿಲ್ಲ. ಹಾಗೇನಾದರೂ ಮಾಡಿದ್ರೆ ನಸಸಿದ್ಧಿಮವಾಪ್ನೋತಿ ಅಪರಾಂಗತಿಂ ನ ಪರಾಂ.
ಆನಂತರದ ಲೋಕದಲ್ಲಾಗಲಿ ಸಿದ್ಧಿ ಈ ಲೋಕದಲ್ಲಾಗಲಿ ನಿಮಗೆ ಅದ್ರ ಫಲ ಸಿಗಲ್ಲ. ಸಂಕಷ್ಟ ಹರಗಮತಿ ವ್ರತವನ್ನು ಮಾಡ್ತೀವಿ ನೀವು. ಸಂಕಷ್ಟ ಹರಗಮತಿ ವ್ರತ ಮುಕ್ತಾಯ ಆಗೋದು ಯಾವಾಗ ಅಂತ ಹೇಳಿದ್ರೆ ನೀವು ಅಥರ್ವ ಶೀರ್ಷವನ್ನ 21 ಬಾರಿ ಓದಬೇಕು. ಇಲ್ದಿರ ಫಲ ಇಲ್ಲ. ಯಾಕೆ ಅಂದ್ರೆ ನಿಯಮ, ಅದು ಶಾಸ್ತ್ರ. ಸಾಮಾನ್ಯವಾಗಿ ನೀವು ಸತ್ಯನಾರಾಯಣ ವ್ರತವನ್ನು ಮಾಡ್ತೀರಿ. ಸತ್ಯನಾರಾಯಣ ವ್ರತವನ್ನು ಯಾವಾಗ ಮಾಡ್ತೀರಿ? ಸಾಮಾನ್ಯವಾಗಿ ಭಾನುವಾರ ದಿವಸ ಮಾಡ್ಬಿಡ್ತೀರಿ, ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ. ಆ ಭಾನುವಾರ ಯಾವಾಗ ಮಾಡ್ತೀರಿ? ಮಧ್ಯಾಹ್ನ ಮಾಡ್ತೀರಿ. ಅದು ಅಶಾಸ್ತ್ರ, ನಿಮಗೆ ಕೇಳಲಿಕ್ಕೆ ಅಪ್ರಿಯ ಅದು. ಯಾಕೆಂದ್ರೆ ಸತ್ಯನಾರಾಯಣ ವ್ರತವನ್ನು ಮಾಡುವವರೆಲ್ಲ ಹಗಲಿನಲ್ಲೇ ಮಾಡ್ತಾರೆ, ತಪ್ಪು. ನಾನು ಹೇಳೋ ಮಾತು ಬಿಟ್ಬಿಡಿ. ಸತ್ಯನಾರಾಯಣ ವ್ರತದ ಕಥೆಯನ್ನು ಓದೋಕ್ ಶುರು ಮಾಡಿ. ಶತಾನಂದ ಮೊಟ್ಟಮೊದಲು ಯಾವ ಮಾಡ್ತಾನೆ? ಸತ್ಯನಾರಾಯಣ ವ್ರತವನ್ನ ಸಂಜೆ ಮಾಡ್ತಾನೆ. ನೀವು ಸತ್ಯನಾರಾಯಣ ವ್ರತವನ್ನು ಮಾಡಬೇಕಾಗಿ, ಈಗ ವ್ರತಗಳು 3 ತರಹ ಇದೆ. ಒಂದು ಅಹಃಕಲ್ಪ ಅಂತ, ಅಂದ್ರೆ ಬೆಳಿಗ್ಗೆ ಹೊತ್ತು ಮಾಡ್ತಕ್ಕಂಥ. ಒಂದು ನಿಶಾಕಲ್ಪ, ರಾತ್ರಿ ಹೊತ್ತು ಮಾಡ್ತಕ್ಕಂಥ. ಒಂದು ಸಂಧ್ಯಾಕಲ್ಪ. ಈ ಲಕ್ಷ್ಮೀ ಪೂಜೆ ನೀವು ಯಾವಾಗ ಮಾಡೋದಿಲ್ಲ, ಸಂಧ್ಯಾ ಕಾಲದಲ್ಲೇ ಮಾಡಬೇಕು. ಗೋಧೂಳಿ ಲಗ್ನದಲ್ಲೇ ಲಕ್ಷ್ಮಿ ಬರ್ತಾಳೆ, ಹಾಗೆ ಮಾಡ್ಬೇಕು. ನೀವು ಅದನ್ನ ಬೆಳಿಗ್ಗೆ ಮಾಡ್ತಾ ಕುತ್ಕೊಳಕ್ ಆಗಲ್ಲ. ಶಿವರಾತ್ರಿ ರಾತ್ರಿಯೇ ಮಾಡಬೇಕು. ಕೃಷ್ಣಾಷ್ಟಮಿ ರಾತ್ರಿಯೇ ಮಾಡಬೇಕು, ಬೆಳಿಗ್ಗೆ ಮಾಡೋ ಹಾಗಿಲ್ಲ. ಉಪವಾಸ ಮಾಡ್ಬೋದಷ್ಟೇ. ಕಾರಣಗಳಿದೆ. ಹೀಗಾಗಿ ಸತ್ಯನಾರಾಯಣ ವ್ರತ ಯಾವಾಗ ಮಾಡ್ಬೇಕಯ್ಯ? ಸೂರ್ಯಾಸ್ತಮಾನವಾದ ಮೇಲೆ ಮಾಡಬೇಕು. ನಾನು ಹೇಳ್ತಾ ಇಲ್ಲ, ಶಾಸ್ತ್ರ. ನೀವು ಯಾರು ಬೇಕಾದ್ರೂ ಸತ್ಯನಾರಾಯಣ ವ್ರತವನ್ನು ಓದಿ. ಅಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ಯಾವಾಗ ಮೊದಲನೇ ಸತ್ಯನಾರಾಯಣ ವ್ರತ ಶುರುವಾಯ್ತು ಅಂದ್ರೆ ಸಂಜೆ ಆಯ್ತು. ನೀವು ಬೆಳಿಗ್ಗೆ ಹೇಗೆ ಮಾಡ್ತೀರಿ? ಅನುಕೂಲಕ್ಕೆ ಮಾಡ್ಬಿಡ್ತೀರಿ. ಅನುಕೂಲ ಶಾಸ್ತ್ರವಲ್ಲ. ಶಾಸ್ತ್ರ ಹೇಳಿದಂತೆ ನೀವು ಮಾಡಬೇಕೇ ಆಗಲಿ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡುವುದು ಅಲ್ಲ. ಇದನ್ನ ಕೃಷ್ಣ ಅತ್ಯಂತ ಸ್ಪಷ್ಟವಾಗಿ, ನೀವು ಹಾಗೆ ಮಾಡಿದರೆ ನಿಮಗೆ ಅಸಿದ್ಧಿಯಾಗುತ್ತದೆ. ನಸ ಸಿದ್ಧಿ ಮವಾಪ್ನೋತಿ ನ ಪರಾಂಗತಿಂ. ಮುಂದಿನ ಲೋಕದಲ್ಲಿಯೂ ನಿಮಗೆ ಪ್ರಯೋಜನ ಇಲ್ಲ, ಈಗ ನಿಮಗೆ ಅಭಿವೃದ್ಧಿ ಆಗಲ್ಲ. ಸತ್ಯನಾರಾಯಣ ವ್ರತ ಮಾಡಿ ಯಾಕೆ ನಂಗೆ ಅನುಕೂಲ ಆಗಲಿ ಅಂದ್ರೆ ನೀವು ಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡಲಿಲ್ಲ. ಕನಕಧಾರ ಸ್ತೋತ್ರ 20 ಸಲ ಹೇಳ್ತೀನಿ, ದುಡ್ಡೇ ಸೇರಿಲ್ಲ ಅಂದ್ರೆ ನೀವು ಶಾಸ್ತ್ರಕ್ಕೆ ಅನುಗುಣವಾಗಿ ಹೇಳಲಿಲ್ಲ. ನೀವು ಲಕ್ಷ್ಮಿಯನ್ನು ಒಲಿಸಿ ಅಂಗಂ ಹರೇ ಕುಲಕಭೂಷಣವಾಶ್ರಯಂತಿ ಭೃಂಗಾಂಗನೇವಂತ ಶುರು ಮಾಡ್ತಾ ಇದ್ದೀರಿದ್ರೆ ಗೋಧೂಳಿ ಲಗ್ನ ಆಗಿರಬೇಕು, ಬೆಳಗ್ಗೆ ಹೊತ್ತಲ್ಲ ಅದು ಹೇಳೋದು. ನೀವು ಬೆಳಗ್ಗೆ ಮಧ್ಯಾಹ್ನ ಹೇಳ್ತಾ ಕೂತ್ಕೊಂಡ್ರೆ ಲಕ್ಷ್ಮಿ ಒಲಿಯುವುದಿಲ್ಲ. ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ಬೇಕಾದ್ರೆ ಸೂರ್ಯೋದಯ ಆಗ್ತಾ ಇರಬೇಕು, ಆ ಕ್ಷಣದಲ್ಲಿ ನಾನು ಕೊಡ್ಬೇಕು. 9 ಗಂಟೆಗೆ ನಾನು ಎದ್ದು 10 ಗಂಟೆಗೆ ಅರ್ಘ್ಯ ಕೊಟ್ಟರೆ ಪ್ರಯೋಜನ ಇಲ್ಲ. ಅಶಾಸ್ತ್ರ ವಿಧಿ ಮುತ್ಸೃಜ್ಯ, ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡುತ್ತೇವೆ. ಅದನ್ನೇ 17ನೇ ಅಧ್ಯಾಯದ ಪ್ರಾರಂಭದಲ್ಲಿ ಅರ್ಜುನ ಮತ್ತೆ ಕೇಳ್ತಾನೆ ಆ ಪ್ರಶ್ನೆಯನ್ನು ತಿರುಗಿಸಿ. ಅಶಾಸ್ತ್ರ ವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧೆಯಾನ್ವಿತಾ. ಆಯ್ತಪ್ಪ, ನಾನೇನೋ ಶಾಸ್ತ್ರದಲ್ಲಿ ತಪ್ಪಾಗಿದೆ, ಶಾಸ್ತ್ರ ಹೇಳಿದಂತೆ ಕೇಳ್ತಾ ಇಲ್ಲ ನಾನು, ಉತ್ಸೃಜ್ಯ ಅದನ್ನು ಬಿಟ್ಟಿದ್ದೀನಿ, ಅದನ್ನು ಮೀರಿದ್ದೇನೆ, ಶಾಸ್ತ್ರವನ್ನು ಮೀರಿದ್ದೇನೆ. ಯಜಂತೆ ಅಂದ್ರೆ ಪೂಜೆ ಮಾಡ್ತಾ ಇದ್ದೇನೆ, ತಪಸ್ಸು ಮಾಡ್ತಾ ಇದ್ದೇನೆ, ವ್ರತ ಮಾಡ್ತಾ ಇದ್ದೇನೆ. ಶ್ರದ್ಧೆಯಾನ್ವಿತಾ, ಇದು ಬಹಳ ಜನ ಕೇಳೋ ಪ್ರಶ್ನೆ. ನಾನು ಶ್ರದ್ಧೆಯಿಂದ ಮಾಡುತ್ತಿದ್ದೇನೆ, ನಾನು ಕಾನೂನನ್ನು ಮೀರಿದ್ದೇನೆ, ಶಾಸ್ತ್ರವನ್ನು ಮೀರಿದ್ದೇನೆ. ವಿಧ್ಯುಕ್ತ ಅಂತ ಕರಿತೀವಿ ನಾವು ಅದನ್ನ. ವಿಧಿ ಹೇಳಿದಂತೆ, ವಿಧ್ಯುಕ್ತ ಅಂದ್ರೆ ಅರ್ಥ ವಿಧಿ ಕಾನೂನು, ಉಕ್ತ ಹೇಳಿದಂತೆ, ಕಾನೂನು ಹೇಳಿದಂತೆ ನಾವು ಮಾಡಬೇಕು. ಸಭ್ಯ ನಾಗರಿಕರು ಎಡಗಡೆಯಲ್ಲಿ ವಾಹನವನ್ನು ಓಡಿಸಬೇಕು, ಅದು ಕಾನೂನು. ನೀವು ಬಲಗಡೆ ಓಡಿಸ್ತೀನಿ ಅಂದ್ರೆ ಅಪಘಾತ ಆಗುತ್ತೆ, ಬಿದ್ದೋಗ್ತೀನಿ, ಗಾಯ ಆಗುತ್ತೆ, ಸತ್ತೋಗ್ತೀನಿ.
ಹೀಗಾಗಿ ಕಾನೂನಿಗೆ ನಾನು ಮರ್ಯಾದೆಯನ್ನು ಕೊಡಬೇಕು, ವಿಧಿಗೆ ಅನುಗುಣವಾಗಿ ನಾನು ಬದುಕಬೇಕು. ಆದ್ರೆ ವಾದ ಏನು ಅಂದ್ರೆ, ನಮಗೆ ಶ್ರದ್ಧೆ ಇದೆ ರೀ, ನಾಳೆ ದಿವಸ ನಮ್ಮಪ್ಪನ ತಿಥಿ ಇದೆ, ನಂಗೆ ಶ್ರದ್ಧೆ ಇದೆ, ನಾನು ಇವತ್ತೇ ಮಾಡ್ತೀನಿ, ಮಾಡೋ ಹಾಗಿಲ್ಲ. ಶ್ರದ್ಧೆ ಇರಬಹುದು, ನೀವು ಎಷ್ಟೇ ಶ್ರದ್ಧಾಳುವಾದರೂ ಶಾಸ್ತ್ರಕ್ಕೆ ಬೆಲೆಯನ್ನು ಕೊಡಬೇಕು. ಬಹಳ ಸರಳವಾಗಿ ಒಂದು ಮಾತಿದೆ, ನೀವು ಎಷ್ಟೇ ದೊಡ್ಡ ಮನುಷ್ಯರಾದರೂ, ನೀವು ಎಂಥ ಮಂತ್ರಿ ಆದರೂ ಕಾನೂನಿಗಿನ್ನ ದೊಡ್ಡವರಲ್ಲ. ಪ್ರತಿಯೊಂದು ದೇಶಕ್ಕೂ ಕೆಲವು ಕಾನೂನುಗಳಿವೆ, ಆ ಕಾನೂನಿಗೆ ಅನುಗುಣವಾಗಿ ನಾವು ಬದುಕಬೇಕು. ಶ್ರದ್ಧೆ ಇದೆ, ಗೌರವ ಇದೆ, ಭಕ್ತಿ ಇದೆ ಅಂತ ನೀವೇನೋ ಮಾಡೋ ಹಾಗಿಲ್ಲ. ಆಗ ಕೃಷ್ಣ ಅದನ್ನು ವರ್ಣನೆ ಮಾಡ್ತಾ ಹೋಗ್ತಾನೆ. ಶ್ರದ್ಧೆ ಅಂದ್ರೆ ಆ ಶ್ರದ್ಧೆ ಒಳಗೆ 3 ತರಹ ಶ್ರದ್ಧೆ ಇದೆ. ಸಾತ್ವಿಕ ಶ್ರದ್ಧೆ ಇದೆ, ರಾಜಸ ಶ್ರದ್ಧೆ ಇದೆ, ತಾಮಸ ಶ್ರದ್ಧೆ ಇದೆ. ನಾನು ಸಾತ್ವಿಕ ಶ್ರದ್ಧೆಯನ್ನು ಆಧರಿಸಿ ನನ್ನ ಜೀವನವನ್ನು ನಡೆಸಬೇಕು. 16ನೇ ಅಧ್ಯಾಯದಲ್ಲಿ ಗುಣಗಳ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದಾನೆ. ಸತ್ವಂ ಗುಣ ಇತಿ ಅಂತ. ಈ 17ನೇ ಅಧ್ಯಾಯದಲ್ಲಿ ಆ ಶ್ರದ್ಧೆಯನ್ನು ಕುರಿತು ಮಾತಾಡ್ತಾ ಕೆಲವಾರು ವಿಷಯಗಳಲ್ಲಿ ಈ ಸತ್ವರಜಸ್ತಮಗಳು ಹೇಗಿರುತ್ತೆ ಎನ್ನತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾನೆ. ಸನ್ಯಾಸ, ತಪಸ್ಸು, ಆರೋಗ್ಯ, ಆಹಾರ, ಧ್ಯಾನ, ಪೂಜೆ, ಇವುಗಳೆಲ್ಲ ಸಾತ್ವಿಕ ಪೂಜೆ ಎಂದರೇನು, ರಾಜಸ ಪೂಜೆ ಎಂದರೇನು, ತಾಮಸ ಪೂಜೆ ಎಂದರೇನು? ಯಜಂತೆ ಸಾತ್ವಿಕ ದೇವಾಃ ಯಕ್ಷ ರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಂಶ್ಚನ್ಯೇ ತಾಮಸಾ ಸ್ಮೃತಾಃ. ಪೂಜೆ ಮಾಡ್ತೀರಿ, ಯಾರನ್ನು ಪೂಜೆ ಮಾಡುತ್ತೀರಿ ಎನ್ನುವುದರ ಮೇಲೆ ನಿಮ್ಮ ಶ್ರದ್ಧೆ ಯಾವುದು ಅಂತ ನಿರ್ಣಯ ಆಗುತ್ತೆ. ಯಜಂತೆ ಸಾತ್ವಿಕ ದೇವಾಃ, ನೀವು ಪೂಜೆ ಮಾಡ್ತಾ ಇರತಕ್ಕಂಥದ್ದು, ನಿಮ್ಮ ಕಣ್ಣು ಮುಂದೆ ಇರತಕ್ಕಂಥ ವಿಗ್ರಹ ಯಾವುದು, ನಿಮ್ಮ ಮನಸ್ಸಲ್ಲಿ ಮಾಡಿಕೊಂಡಿರ್ತಕ್ಕಂಥ ಕಲ್ಪನೆ ಯಾವುದು, ನಿಮ್ಮ ಗುರಿ ಏನು, ಉದ್ದೇಶ ಏನು ಅನ್ನುವುದರ ಮೇಲೆ ನಿಮ್ಮ ಶ್ರದ್ಧೆ, ನಿಮ್ಮ ವಿಧಿ ನಿರ್ಣಯ ಆಗುತ್ತೆ. ಹನುಮಂತರಾಯನ ಕೂಡಿಸ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಅಂದ್ರೆ ಕೋಣನ ಬಲಿ ಕೊಡೋಕೆ ಆಗಲ್ಲ. ಬಹಳ ಸರಳ. ಹನುಮಂತರಾಯನ ಪೂಜೆ ಮಾಡ್ತಾ ಇದ್ದೀನಿ ಅಂದ್ರೆ ಬಾಳೆಹಣ್ಣನ್ನು ಕೊಡ್ಬೇಕು, ಅದು ವಿಧಿ. ಯಜಂತೆ ಸಾತ್ವಿಕ ದೇವಾನ್, ನೀವು ಸತ್ವಗುಣದಿಂದ ಪೂಜೆ ಮಾಡುತ್ತಿದ್ದರೆ ದೇವತೆಗಳನ್ನು ಪೂಜೆ ಮಾಡುತ್ತೀರಿ. ಯಜಂತೆ ಸಾತ್ವಿಕ ದೇವಾನ್. ಯಕ್ಷ ರಕ್ಷಾಂಸಿ ರಾಜಸಾಹ, ನೀವು ರಜೋಗುಣಿಗಳಾಗಿದ್ದರೆ ಯಕ್ಷರನ್ನು ರಾಕ್ಷಸರನ್ನು ಪೂಜೆ ಮಾಡುತ್ತೀರಿ. ರಾವಣ ಹಾಗೆ ಪೂಜೆ ಮಾಡ್ತಾ ಇದ್ದ, ಅದಕ್ಕೆ ಅವನು ಬಲಿ ಕೊಡ್ತಾ ಇದ್ದ. ಅದಕ್ಕೆ ಅವನು ಹಾಗಾದ, ಅವನಿಗೆ ಎಂಥ ದೊಡ್ಡ ಮನುಷ್ಯನಾಗಿರ್ಲಿ ಸತ್ತ, ಎಲ್ಲರೂ ಸಾಯ್ತಾರೆ. ಹೇಗೆ ಸತ್ತ? ಇಷ್ಟು 1000 ವರ್ಷಗಳಾದರೂ ರಾವಣದ ಬಗ್ಗೆ ಚೀತು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸೀತೆಯನ್ನು ಹಾರಿಸಿಕೊಂಡು ಬಂದಾಗ, ಅಶೋಕವನದಲ್ಲಿ ಅವಳನ್ನ ಬಂದಿಯನ್ನಾಗಿ ಮಾಡಿದಾಗ, ಒಂದು ಬೆಳಗಿನ ಜಾವ ರಾವಣ ಬರ್ತಾನೆ. ಮತ್ತನಾಗಿ ಬಂದು ಸೀತೆಯ ಮುಂದೆ ನಿಂತುಕೊಂಡು ಹೇಳಿ, ನಾನೆಂಥ ದೊಡ್ಡವನು, ನಾನು ಕುಬೇರನನ್ನ ಗೆದ್ದಿದ್ದೇನೆ, ನಾನಂಥವ್ರನ್ನ ಗೆದ್ದಿದ್ದೇನೆ, ಯಕ್ಷರನ್ನೆಲ್ಲ ಬಲಿ ಹಾಕಿಬಿಟ್ಟಿದ್ದೇನೆ, ನನ್ನ ಹತ್ರ ಪುಷ್ಪಕ ವಿಮಾನ ಇದೆ, ನಾನು ಮಹಾಶೂರ, ಯವನನ್ನು ಏನೇನೋ. ಅಂತಹ ನನ್ನನ್ನು ನೀನು ವರಿಸು. ವಾಲ್ಮೀಕಿ ಮಹರ್ಷಿಗಳು ಬಹಳ ಸುಂದರವಾಗಿ ಒಂದು ಶ್ಲೋಕ ಬರೀ, ತೃಣಮಂತರತಃ ಕೃತ್ವ ಪ್ರತ್ಯುವಾಚ ಶುಚಿಸ್ಮಿತ. ಬಹಳ ಅದ್ಭುತವಾದ ಸಾಲು.
ಶುಚಿಸ್ಮಿತ, ಸ್ಮಿತ ಅಂದ್ರೆ ನಗೋದು, ಶುಚಿಸ್ಮಿತ ಶುದ್ಧವಾದ ನಗೆಯನ್ನು ನಗುತ್ತಾ ಆಕೆ ತೃಣಮಂತರತಃ ಕೃತ್ವ, ಒಂದು ಹುಲ್ಲು ಕಡ್ಡಿ ನೆಸಲು ಮುಂದೆ. ಹುಲ್ಲು ಕಡ್ಡಿಯನ್ನು ಎಸೆದು, ರಾವಣನಿಗೆ ಹೇಳಿಲ್ಲ, ಹುಲ್ಲು ಕಡ್ಡಿಗೆ ಹೇಳಿಲ್ಲ, ರಾವಣ ನೀನು ಹುಲ್ಲು ಕಡ್ಡಿಗೂ ಸಮಾನಲ್ಲ ಅಂದ್ಲು. ಸಾಂಕೇತಿಕವಾಗಿ ಹಾಗೆ ಹೇಳಿ ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ, ಇಷ್ಟೆಲ್ಲ ಕೊಚ್ಕೊಳ್ತಾ ಇದೆಯಲ್ಲ, ಇಷ್ಟೆಲ್ಲ ದೊಡ್ಡವನು ಅಂತ ಇದೆಯಲ್ಲ, ನಮ್ಮ ಯಜಮಾನರಿಂದ ಯಾಕೆ ಬರಲಿಲ್ಲ ನೀನು? ಯಾಕೆ ಕಳ್ಳತನದಲ್ಲಿ ನರಿಯೋ ನಾಯಿಯೋ ಬಂದಂತೆ ಬಂದೇ ಎಂದ್ಲು. ರಾವಣ ಎಷ್ಟು ದೊಡ್ಡವನಾಗಿರಬಹುದು, ಅವನು ಮಹಾವೈದಿಕ ಆಗಿರಬಹುದು, ದೇವತೆಗಳನ್ನೇ ಪ್ರತ್ಯಕ್ಷ ಮಾಡ್ಕೊಂಡಿರಬಹುದು, ಸೋಲಿಸಿರಬಹುದು. ಆ ಸೀತೆಯ ಆ ಒಂದು ಪ್ರಶ್ನೆಗೆ ಉತ್ತರ ಕೊಡಕ್ಕಾಗಲಿಲ್ಲ ವಾಪಸ್ಸು. ನೀವು ಎಷ್ಟೇ ದೊಡ್ಡವರಾಗಿ, ನೀವು ಎಂತಹ ಮಹಾನ್ ಭಕ್ತರೇ ಆಗಿ, ನೀವು ಶಾಸ್ತ್ರವನ್ನು ವಿರೋಧಿಸಿದರೆ, ಕಾನೂನಿಗೆ ಅನುಗುಣವಾಗಿ ಬದುಕದೆ ಹೋದರೆ ನೀವು ತ್ಯಾಜ್ಯ, ನೀವು ತಿರಸ್ಕೃತರು. ಹೀಗಾಗಿ ನೀವು ಪುರಸ್ಕೃತರಾಗಬೇಕಿದ್ದರೆ ಏನಂತೆ, ಸಾತ್ವಿಕ ದೇವಾನ್, ಕೃಷ್ಣನ ಪೂಜೆ ಮಾಡ್ತೀರಾ ಮಾಡಿ, ರಾಮರನ್ ಮಾಡ್ತೀರಾ ಮಾಡಿ, ದುರ್ಗಮನ್ ಮಾಡ್ತೀರಾ ಮಾಡಿ, ಹನುಮಂತನ್ ಮಾಡ್ತೀರಾ ಮಾಡಿ. ಆಗ ನೀವು ಸಾತ್ವಿಕರಾಗ್ತೀರಿ. ಪೂಜೆ ಮಾಡೋದಕ್ಕೊಂದು ಅರ್ಥ ಇದೆ, ಅದಕ್ಕೊಂದು ಶ್ರದ್ಧೆ ಅಂತ ಕರೀತಾರೆ. ಯಕ್ಷ ರಕ್ಷಾಂಸಿ ರಾಜಸಾಹ, ನೀವು ರಾಕ್ಷಸರನ್ನೋ ಯಕ್ಷರನ್ನೋ ಪೂಜೆ ಮಾಡಿದರೆ ನೀವು ರಾಜಸರಾಗುತ್ತೀರಿ. ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ತಾಮಸ, ಭೂತ ಪ್ರೇತಗಳನ್ನು ನೀವು ಪೂಜೆ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ತಾಮಸಿಗಳಾಗುತ್ತೀರಿ. ಅದಲ್ಲ, ನೀವು ತಂತ್ರವಿದ್ಯೆಯ ಉಪದೇಶ ಕೂತ್ಕೊಂಡಿಲ್ಲ ಇಲ್ಲಿ. ಭೂತಗಳನ್ನು ಹೇಗೆ ವಶಪಡಿ, ಅದೊಂದು ಶಾಸ್ತ್ರ ಇದೆ, ತಂತ್ರ ಅಂತ ಕರೀತಾರೆ ಅದನ್ನ. ಅದು ಕೂತ್ಕೊಂಡಿಲ್ಲ ನೀವು. ನೀವು ಕುಳಿತುಕೊಂಡದ್ದು ಭಗವದ್ಗೀತೆಯ ಅಧ್ಯಯನಕ್ಕೆ. ನೀವು ಕುಳಿತುಕೊಂಡಿರತಕ್ಕಂಥದ್ದು ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂತ ನೋಡ್ಲಿಕ್ಕೆ. ಊಟ ಹೇಗೆ ಮಾಡಬೇಕು ಅದಕ್ಕೊಂದು ವಿಧಿ ಇದೆ ಅಂತ ಶಾಸ್ತ್ರ ಇದೆ. ಬಡಿಸ್ತಿದ್ದೆಗೆ ಊಟ ಮಾಡೋದಲ್ಲ. ಏನೋ ಸಮಾರಂಭದಲ್ಲಿ ಕೂತಿರ್ತೀವಿ, ಪಾಯಸ ಇರುತ್ತೆ, ತವ್ವೆ ಇರುತ್ತೆ, ಅನ್ನ ಇರುತ್ತೆ, ಹುಳಿ ಇರುತ್ತೆ, ಪಲ್ಯ ಇರುತ್ತೆ, ಹಪ್ಪಳ ಇರುತ್ತೆ, ಚಿತ್ರಾನ್ನೋ ಏನೋ ಇರುತ್ತೆ. ಗಬಕ್ಕನ್ನು ತಗೊಳ್ಳೋದಲ್ಲ. ನೀವು ಅಭಿಗೇರ ಅಂತೀವಿ ನಾವು, ತುಪ್ಪವನ್ನು ಬಡಿಸಬೇಕು. ತುಪ್ಪವನ್ನು ಬಡಿಸೋ ತನಕ ನೀವು ಎಲೆ ಮುಟ್ಟೋ ಹಾಗಿಲ್ಲ. ತುಪ್ಪವನ್ನು ಬಡಿಸಿದ ಮೇಲೆ ಆ ಅತಿಥೇಯ, ಆ ಗೃಹಸ್ಥ ಹೇಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ನಿಮ್ಮನ್ನು ದಯವಿಟ್ಟು ಆರಂಭ ಮಾಡಿ ಅಂತ. ಅವನಿಗೆ ಪರಿಹಂಚನೆ ಮಾಡಿ ಕೈ ಒಡ್ಡುತ್ತೀರಿ, ಆತ ತೀರ್ಥವನ್ನು ಹಾಕಬೇಕು ಅಂತ. ಆಹುತಿಗಳನ್ನು ಕೊಡುತ್ತಿ, ಕ್ರಮ ಅಂದ್ರೆ ಏನು, ಶಿಸ್ತು. ಅದನ್ನು ಪ್ರಶ್ನೆ ಕೇಳಾಗಿಲ್ಲ ನೀವು. ಪ್ರಾಣಾಯಿಸ್ವಹ, ಅಪಾನಾಯಿಸ್ವ ಬಾಯಿ ಇಟ್ಕೊಳ್ಳೋದಲ್ಲ. ಪ್ರಾಣಾಯಿಸ್ವ ಅಂದ್ರೆ ಈ ಬೆರಳು ಮಾಡೇ ಅಗಳನ್ನು ತಗೋಬೇಕು. ಅಪಾನಾಯಿಸ್ವ ಅಂದ್ರೆ ಈ 2 ಬೆರಳೇ ತಗಲ್ಬೇಕು. ಅದು ಶಾಸ್ತ್ರ. ಪರಿಶೀಲನೆ ಮಾಡಲೇಬೇಕು ನೀವು. ಚಿತ್ರಾಯ ನಮಃ, ಚಿತ್ರಗುಪ್ತಾಯ ನಮಃ ಇಡ್ಲೇಬೇಕು, ಶಾಸ್ತ್ರ ಅದು. ಮನಸ್ಸು ಬಂದಾಗ ಊಟ ಮಾಡ್ಬಿಡೋದಲ್ಲ. ಇದೆಲ್ಲ ಮಾಡಿದ್ರು ಪಾಯಸವೇ ತಿನ್ಬೇಕು, ಏನೋ ತಿನ್ನೋ ಹಾಗಿಲ್ಲ. ಊಟಕ್ಕೆ ಒಂದು ನಿಯಮ ಇದೆ, ಯಾವ ಊಟವನ್ನು ಮಾಡಬೇಕು ಅದಕ್ಕೊಂದು ನಿಯಮ ಇದೆ. ಸ್ನಿಗ್ಧ ರಸಾಹ ಹೃದ್ಯಾಹ ಆಹಾರಾಹ ಸಾತ್ವಿಕ ಪ್ರಿಯಾಹ ಕಟ್ವಮಲ ಲವಣಾತ್ಯುಷ್ಣ ತೀಕ್ಷ್ಣ ವಿದಾಹಿನ, ಅದು ರಾಜಸ ಗುಣಗಳು. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿಚಿಂತಶತ್ ಅಮೇಧ್ಯಂ ಉಚ್ಛಿಷ್ಟಂ, ಇದೆಲ್ಲ ತಾಮಸ ಗುಣಗಳು. ನೀವು ಏನೇನು ಊಟ ಮಾಡೋ ಹಾಗಿಲ್ಲ. ನೀವು ಊಟ ಮಾಡಿದ್ದು ನಿಮ್ಮ ಆಯುಷ್ಯವನ್ನು ವೃದ್ಧಿ ಮಾಡುವಂತಿರಬೇಕು. ರಸ್ಯಾಹ ರಸಾತ್ಮಕವಾಗಿರಬೇಕು. ಸ್ನಿಗ್ಧ ತುಪ್ಪ ಸೇರಿರಬೇಕು. ರಸ್ಯಾಹ ಸ್ನಿಗ್ಧ, ನಿಮ್ಮ ಮನಸ್ಸು ಹರ್ಷವಾಗಿರಬೇಕು. ಅಂತಹ ಬಿಸಿ ಬಿಸಿಯಾದ ಊಟವನ್ನು ಮಾಡಬೇಕು. ನಮ್ಮ ಮಾತಲ್ಲ, ಕೃಷ್ಣನ ಮಾತು. ಅದರ ಬದಲು ಕಟ್ವ ಕಹಿಯಾಗಿರೋದು, ಆಮ್ಲ ಹುಳಿ ಹುಳಿಯಾಗಿರೋದು, ಕಟ್ವಮ್ಲ ತೀಕ್ಷಣ ಬಹಳ ಖಾರವಾಗಿರೋದು.
ವಿದಾಹೀನ ಹುಡುಕೊಂಡಿರ್ತಕ್ಕಂಥದ್ದು. ಇವುಗಳನ್ನು ತಿಂದ್ರೆ ಅದು ರಾಜಸ ಗುಣ. ಅದು ಇನ್ನು ತಾಮಸಿಯಾಗಿಬಿಟ್ರೆ ಯಾತಯಾಮಂ, ಅರ್ಧಂಬರ್ಧ ಬೆಂದಿರತಕ್ಕಂಥದ್ದು, ಗತ ರಸಂ, ರಸವೇ ಇಲ್ಲದೆ ಇರತಕ್ಕಂಥದ್ದು, ಪೂಷಿ ಪರಿಹದಿಂಚಯತು, ಕೆಟ್ಟ ವಾಸನೆ ಬರ್ತಕ್ಕಂಥದ್ದು. ಹೆಂಡ ಕುಡಿತ ಪಕ್ಕದಲ್ಲಿ ಕೂತಿದ್ರು ವಾಸನೆ ಹೊಡೆಯುತ್ತೀರಿ ಕೆಟ್ಟದ ನಿಮ್ಗೆ. ಈಗೇನಾಗತ್ತ ಅವಾಗ? ನೀವು ಹಾಳಾಗ್ತೀರಿ ಅಂತ. ನೀವು ಸಿಗರೇಟ್ ಸೇದಬೇಡ್ರಪ್ಪ ಅಂತಾರೆ. ಸಿಗರೇಟ್ ಸೇದುವುದು, ಧೂಮಪಾನ ಮಾಡುವುದು ನಿಮಗೆ ಆರೋಗ್ಯಕ್ಕೆ ಹಾನಿಕರ. ಅವರೇ ತಲ್ ಚೆಟ್ಕೊಂಡು ಮುದ್ರಿಸಿರ್ತಾರೆ. ನೀವು ಸೇದಿದ್ದೆ ನೀವು ಕ್ಷಯರೋಗ ಬರದೆ ತಪ್ಪಲ್ಲ. ಹೆಂಡ ಕುಡಿತೀರಿ, ಇವತ್ತು ಕುಡಿತೀರಿ, ನಾಳೆ ಕುಡಿತೀರಿ, 10 ದಿವಸ ಕುಡಿತೀರಿ, 2 ವರ್ಷ ಕುಡಿತೀರಿ, ನಿಮ್ಮ ಪಿತ್ತಕೋಶ ಕುಲಿಗೆಟ್ಟು ಹೋಗುತ್ತೆ. ನೀವು ನೋಡಿ ಒಂದಷ್ಟು ವರ್ಷಗಳು ಹೆಣ್ಣು ಕುಡಿದವ್ರು ಹೇಗಿರ್ತಾರೆ ಅಂತ. ನಿತ್ರಾಣವಾಗಿರ್ತಾರೆ, ಮುಖದಲ್ಲಿ ಕಳೆ ಇರೋದಿಲ್ಲ. ಅದೆಲ್ಲ ತಾಮಸಾಹಾರಗಳು, ಅದು ಬೇಡ ಅಂತಾನೆ ಕೃಷ್ಣ.